ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅರ್ಪಿಸುವ ಭಾನುವಾರದ ಮಧ್ಯಾಹ್ನದ ನೇರ ಪ್ರಸಾರ ಕಾರ್ಯಕ್ರಮ ಹಲೋ ಐಡಿಯಾ. ಈ ಕಾರ್ಯಕ್ರಮಕ್ಕೆ ಕರಾವಳಿ ಕರ್ನಾಟಕದ ಮತ್ತು ಮುಂಬೈ ಮಹಾನಗರದ ನಮ್ಮೆಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಒಂದು ದೇಹ ಅಥವಾ ಒಬ್ಬ ವ್ಯಕ್ತಿ ಚೆಂದಾಗಿ ಕಾಣಬೇಕು ಅಂತಂದರೆ ಆತನ ಮುಖ ತುಂಬ ಸುಂದರವಾಗಿ ಆಕರ್ಷಕವಾಗಿರಬೇಕು ಅಂತ ಹೇಳ್ತೇವೆ. ಮುಖ ಆಕರ್ಷಕವಾಗಿ ಇರಬೇಕಂತಾದರೆ ಆತನ ದಂತ ಪಂಕ್ತಿಗಳು ಬಹಳ ಸುಂದರವಾಗಿ ಅಥವಾ ಎದ್ದು ಚಂದವಾಗಿ ನಮಗೆ ಬಹಳ ಅಟ್ರಾಕ್ಟಿವ್ ಆಗಿರಬೇಕು ಅಂತ ನಮಗೆ ಗೊತ್ತಿರುತ್ತೆ. ದಂತ ಪಂಕ್ತಿಗಳು ಬಹಳ ಆರೋಗ್ಯಕರವಾಗಿ ಅಥವಾ ಚಂದವಾಗಿ ಇರಬೇಕಾದ್ರೆ ಅದನ್ನು ಹಿಡಿದಿಟ್ಟುಕೊಳ್ಳುವಂಥ ಒಸಡುಗಳು ಕೂಡ ಬಹಳ ಪ್ರಮುಖವಾಗಿರುವಂಥ ಪಾತ್ರವನ್ನು ವಹಿಸ್ತವೆ. ಆದರೆ ನಾವು ಬೇರೆ ನಮ್ಮ ದೇಹದ ಅಂಗಗಳಿಗೆ ಕೊಡುವಂಥ ಪ್ರಾಮುಖ್ಯತೆ ಅಥವಾ ಅದಕ್ಕೆ ಕಾಯಿಲೆ ಅಥವಾ ರೋಗ ಬಂದಾಗ ಕೊಡುವಂತಹ ಏನು ಇಂಪಾರ್ಟೆನ್ಸ್ ಮಹತ್ವ ನಮ್ಮ ಒಸಡಿಗೆ ಅಥವಾ ನಮ್ಮ ಬಾಯಿಯ ಆರೋಗ್ಯಕ್ಕೆ ಕೊಡುವುದಿಲ್ಲ ಎನ್ನುವುದು ಬಹಳ ನಿಜ ಕೂಡ. ಯಾಕಂತ ಹೇಳಿದ್ರೆ ಅದು ಅಷ್ಟರ ಮಟ್ಟಿಗೆ ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ನಾವು ಅಂದುಕೊಂಡು ಬಿಟ್ಟಿದ್ದೇವಾದ್ದರಿಂದ ಅದಕ್ಕೆ ನಾವು ಬಹಳ ಕಡಿಮೆ ಆಗಿರುವಂಥ ಮಹತ್ವ ಕೊಡ್ತಾ ಇದ್ದೇವೆ. ಆದರೆ ನಿಜಕ್ಕೂ ಒಸಡು ಆರೋಗ್ಯಕರವಾಗಿ ಇಲ್ಲದೆ ಹೋದರೆ ಅದು ಇಡೀ ದೇಹದ ಮೇಲೆ ಪ್ರಭಾವ ಬೀರತ್ತೆ, ತನ್ನದೇ ಆಗಿರುವಂಥ ಮಹತ್ವವನ್ನು ತೋರಿಸ್ತದೆ ಅಂತೇಳಿ ತುಂಬ ಜನರಿಗೆ ಗೊತ್ತಿರುವುದಿಲ್ಲ. ಹಾಗಿರುವಾಗ ಒಸಡಿನ ಮಹತ್ವ, ಉತ್ತಮ ಆರೋಗ್ಯಕ್ಕಾಗಿ ಒಸಡಿನ ಪಾತ್ರ, ಈ ಬಗ್ಗೆ ನಮಗೆ ಇವತ್ತು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಮತ್ತು ನಿಮ್ಮ ಅನುಮಾನ ಅಥವಾ ಏನಾದರೂ ಪ್ರಶ್ನೆ ಇದ್ದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸಂಗೀತಾ ನಾಯಕ್ ಅವರು, ಅಸೋಸಿಯೇಟ್ ಪ್ರೊಫೆಸರ್, ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್, ಮ್ಯಾಂಗ್ಳೂರ್. ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತೀನಿ. ನಮಸ್ಕಾರ. ನಮಸ್ಕಾರ. ಇವತ್ತೀಗ ಒಸಡಿನ ಆರೋಗ್ಯ ಅಂತ ಹೇಳಿ ಕೂಡಲೇ ತುಂಬ ಜನರಿಗೆ ಅದರ ಇಂಪಾರ್ಟೆನ್ಸ್ ಅಥವಾ ಮಹತ್ವ ಏನಂತ ಗೊತ್ತಿರೋದಿಲ್ಲ. ನಿಮಗೆ ಕೂಡ ಅದು ಹೌದಂತ ಅನಿಸ್ತದ? ಆ್ಯಕ್ಚುಲಿ ನೀವು ಹೇಳಿದ ಹಾಗೆ ನಾವು ದೇಹದ ಎಲ್ಲ ಭಾಗಗಳಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೇವೆ. ಎಕ್ಸಾಂಪಲಿಗೆ ಹಾರ್ಟ್ ಪ್ರಾಬ್ಲಮ್ ಅಥವಾ ಕಿಡ್ನಿ ಪ್ರಾಬ್ಲಮ್ ಇದೆ, ಜ್ವರ ಬಂದಿದೆ, ನಾವು ತಕ್ಷಣ ಡಾಕ್ಟರ್ ಹತ್ರ ಓಡಿ ಹೋಗ್ತೇವೆ. ಯಾಕೆಂದರೆ ನಮ್ಗೆ ಅನಿಸ್ತದೆ ಏನೋ ಕಾಯಿಲೆ ಉಂಟು, ಅದಕ್ಕೆ ನಮಗೆ ಟ್ರೀಟ್ಮೆಂಟ್ ಬೇಕು ಹೇಳು. ಹಾಗೆ ನೋಡಿದಾಗ ನಾವು ಕೂತ್ಕೊಂಡು ವಿಚಾರ ಮಾಡಿದರೆ ಒಸಡಿಂದು ಹೆಲ್ತ್ ಬಗ್ಗೆ ನಾವು ಎಷ್ಟು ವಿಚಾರ ಮಾಡ್ತೇವೆ? ತುಂಬ ಕಡಿಮೆ. ಹೀಗೆ ನೀವು ಅಂಕಿಅಂಶ ನೋಟಿಸ್ ಮಾಡಿದರೂ ಕೂಡ ತುಂಬ ಅದರ ಬಗ್ಗೆ ವಿಚಾರ ಮಾಡೋದು, ಗಮ್ ಕೇರ್, ಒಸಡಿನ ಕೇರ್ ಬಗ್ಗೆ ಲಕ್ಷ್ಯ ವಹಿಸುವ ಜನರ ಪ್ರಮಾಣ ತುಂಬ ಕಡಿಮೆ. ಆದರೆ ಅದು ತಪ್ಪು. ನಮ್ಮ ದೇಹದ ಇತರ ಅಂಗಗಳ ಹಾಗೆ ನಮ್ಮ ಒಸಡಿನ ಆರೋಗ್ಯ ಕೂಡ ತುಂಬ ಅಗತ್ಯ. ಯಾಕಂತ ಹೇಳಿದರೆ ನಮ್ಮದು ಮುಖ ಅಥವಾ ದೇಹಕ್ಕೆ ಮುಖವೇ ನಮ್ಮ ದೇಹಕ್ಕೆ ಕನ್ನಡಿ. ನೀವು ಈಗ ಹೇಳಿದ್ರಿ, ನಾವು ಒಂದು ವ್ಯಕ್ತಿಯನ್ನು ನೋಡಿದಾಗ ಅವರಲ್ಲಿ ನಾವು ಕಾಣುವುದು ಫಸ್ಟ್ ಅವರದು ಮುಖ, ಆ ಮುಖದಲ್ಲಿ ಅಂದವನ್ನು ಹೆಚ್ಚಿಸುವುದು ದಂತಪಂಕ್ತಿ. ಈಗ ನಾವು ಐಶ್ವರ್ಯ ರಾಯ್ ಅಥವಾ ಮಾಧುರಿ ದೀಕ್ಷಿತನ್ನು ನೋಡ್ಬೇಕು ಅಂತ ಅನಿಸಿದ್ರೆ ನೀವು ಈಗ ಈ ಚಿತ್ರದಲ್ಲಿ ನೋಡಿದಾಗೆ ಈ ರೀತಿ ಮಾಧುರಿ ದೀಕ್ಷಿತ್ ನನಗೆ ಬೇಕಾ ನೋಡ್ಲಿಕ್ಕೆ, ಅಥವಾ ಈ ರೀತಿ ಐಶ್ವರ್ಯ ರಾಯ್ ನನಗೆ, ಈ ರೀತಿ ಮಾಧುರಿ ದೀಕ್ಷಿತ್ ಬೇಡ, ಈ ರೀತಿ ಐಶ್ವರ್ಯ ರಾಯ್ ಬೇಡ. ನಮ್ಗೆ ಬೇಕಾಗಿದ್ದು ಮಾಧುರಿ ದೀಕ್ಷಿತ್ ಮತ್ತೆ ಐಶ್ವರ್ಯ ರಾಯ್ ಈ ರೀತಿ ಎಷ್ಟು ವ್ಯತ್ಯಾಸ ಉಂಟು. ನೀವು ಮೊದಲನೇ ಚಿತ್ರಕ್ಕೆ ಮತ್ತು ಎರಡನೇ ಚಿತ್ರಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ಎಲ್ಲರಿಗೂ ಬೇಕಾದ ಈ ರೀತಿ ಅಂದ, ಈ ರೀತಿ ಚಂದ. ಅಂದ್ರೆ ಮೇಲ್ನೋಟಕ್ಕೆ ಐಶ್ವರ್ಯ ಮಾಧುರಿ ಅವರೇ ಇದ್ದಾರೆ, ಆದ್ರೆ ಹಲ್ಲುಗಳ ಪೋಷಣೆ ಮಾತ್ರ ಸಂಪೂರ್ಣವಾಗಿ ವ್ಯತ್ಯಾಸ ಕಾಣುತ್ತದೆ. ಯಾವುದೇ ಮನುಷ್ಯನನ್ನು ನಾವು ಒಂದು ಸ್ಮೈಲ್ ಇಂದ ಸ್ವಾಗತಿಸಿದಾಗ ನಮ್ದು ಯಾವುದೇ ಕೆಲಸ ಇದ್ರೂ ಅದು ಅರ್ಧ ಕೆಲಸ ಆಗಿ ಹೋದಾಗೆ ಆಗ್ತದೆ. ಅದಕ್ಕೆ ಅಂದವನ್ನು ಹೆಚ್ಚಿಸುವುದು ನಮ್ಮ ದಂತಪಂಕ್ತಿಗಳು, ಅವುಗಳನ್ನು ಸಪೋರ್ಟ್ ಕೊಡುವ ನಮ್ಮ ನಿಜ ಒಸಡು. ಸೊ ಒಸಡಿನ ಆರೋಗ್ಯ ನಮ್ಮ ದೇಹದ ಎಲ್ಲ ಅಂಗಗಳ ಹಾಗೆ ತುಂಬಾ ಅಗತ್ಯ. ಮತ್ತಿದನ್ನು ಕಾಪಾಡುವ ಬಗ್ಗೆ ಏನಾದರೂ ಸಣ್ಣ ಅಂದ್ರೆ ಏನೋ ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಹೌದು, ನೀವು ಹೇಗೆ ಎವ್ರಿ ಹೆಲ್ತ್ ಚೆಕಪ್, ಬೇಸಿಕಲಿ ನಾವು ಹೇಳುವ ಹಾಗೆ ನಾವು ಬೇರೆ ದೇಹದ ಯಾವ ಯಾವ ಅಂಗಗಳಿಗೆ ಹೇಗೆ ನಾವು ರುಟೀನ್ ಆಗಿ ಚೆಕಪ್ ಮಾಡಲಿಕ್ಕೆ ಹೋಗ್ತೇವೆ, ಅದೇ ರೀತಿ ನಾವು ಡೆಂಟಲ್ ಟ್ರೀಟ್ಮೆಂಟ್ ಕೂಡ ಪಾರ್ಟ್ ಆಫ್ ಅವರ್ ಡೈಲಿ ಲೈಫ್. ಹಾಗೆ ನಾವು ಅದನ್ನು ತೆಗೆದುಕೊಳ್ಬೇಕು. ನೀವೀಗ ಒಸಡಿನ ಕಾಯಿಲೆ ಅಂತ ಹೇಳಿದಾಗ ಅದರಲ್ಲಿ ಎರಡು ಥರ ಕಾಮನ್ ಆಗಿ ನೋಡುವುದು, ಎರಡು, ಜಿಂಜಿವೈಟಿಸ್ ಮತ್ತು ಪೆರಿಡಾಂಟೈಟಿಸ್. ಈಗ ಇದು ಜಿಂಜಿವೈಟಿಸ್ ಅಂದರೆ ಏನಂತ ಹೇಳಿದರೆ, ನಮ್ಮ ದೇಹದ ಒಸಡು ಯೂಶುವಲಿ ಎರಡು ಪಾರ್ಟಿಂದ ಆಗಿದೆ. ಅದರ ಮೇಲಿಂದ ಕಾಣುವ ಪಿಂಕ್ ಕಲರ್ ಪಾರ್ಟ್ ಅದು ಗಮ್ಸ್, ಅದು ಸಾಫ್ಟ್ ಆಗಿರ್ತದೆ. ವೆರೇಸ್ ಅದರ ಅಡಿಯಲ್ಲಿರುವುದು ನಮ್ಮ ನಿಜ ಅಥವಾ ರಿಜ್, ಅದು ಎಲುಬು ನಮ್ಮದು. ಈಗ ಎಲುಬು ಮತ್ತು ಗಮ್ಸ್ ಎರಡು ಟೈಟ್ ಆಗಿ ಜಾಯಿಂಟ್ ಆಗಿ ಇರ್ತದೆ. ಇನ್ ಕೇಸ್ ನಾವು ಇದನ್ನು ಬ್ರಷ್ ಮಾಡದೇ ಇದ್ದಾಗ, ಇದನ್ನು ನಾವು ಸರಿಯಾಗಿ ಕೇರ್ ತಗೊಳ್ಳದೇ ಇದ್ದರೆ ಇದರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗ್ತದೆ. ಆ ಗ್ಯಾಪಲ್ಲಿ ನಮ್ಮ ಬಾಯಲ್ಲಿರುವ ಬ್ಯಾಕ್ಟೀರಿಯಾಗಳು ಹೋಗಿ
ಕೂತ್ಕೊಳ್ಳಿಕ್ಕೆ ಶುರು ಆಗ್ತದೆ, ಅದರಿಂದ ಅದು ಸಡಲ್ ಆಗ್ಲಿಕ್ಕೆ ಶುರು ಆಗ್ತದೆ. ಅಂದ್ರೆ ಆ ಫೋಟೋ ನಾವು ನೋಡ್ತಾ ಇದ್ದೇವೆ, ಅದೇ ನೀವು ಹೇಳಿದ್ದನ್ನೇ ಬಹುಶಃ ಎಕ್ಸ್ಪ್ಲೇನ್ ಮಾಡ್ತಾ ಹೌದು ಹೌದು. ನೀವು ಈಗ ಮೊದಲೇ ಚಿತ್ರದಲ್ಲಿ ನೋಡಿದ್ರೆ ಅದು ಗಮ್ಸ್ ನಿಮ್ದು ಟೈಟ್ ಆಗಿ ಹಿಡಿದುಕೊಂಡಿದೆ, ಅದಕ್ಕೆ ನಾವಲ್ಲಿ ಹೆಲ್ದಿ ಹೇಳಿ ಬರ್ತಿದ್ದೇವೆ. ವೇರಸ್ ನಿಮ್ದು ಅದ್ರ ಪಕ್ಕದ ಪಿಕ್ಚರ್ ಅಲ್ಲಿ ನೀವು ನೋಡಿದಾಗ ಅದರಲ್ಲಿ ನಿಮ್ದು ಕೆಂಪು ಅಂಶ ಹೆಚ್ಚಾಗಿದೆ, ಅಂದ್ರೆ ಅಲ್ಲಿ ಗಮ್ಸಿಗೆ ಊತ ಬಂದಿದೆ. ಇದ್ರಿಗೆ ನಾವು ಬೇರೆ ಬೇರೆ ತರ ಈಗ ಮತ್ತು ಅದ್ರ ಪಕ್ಕದಲ್ಲಿ ಪಿಕ್ಚರ್ ಅಲ್ಲಿ ನೋಡಿದ್ರೆ ನೀವು ಕೊಳೆ ಫುಲ್ ಡೆಪಾಸಿಟ್ ಆಗಿದೆ, ಹೌದಾ? ಯಾಕೆ ಅದು ನಾವು ಅಲ್ಲಿ ಕೇರ್ ಮಾಡ್ಲಿಲ್ಲ, ಅದು ನಾವು ಅದ್ರದ್ದು ಆ ಕಿಟ್ಟವನ್ನು ತೆಗೀಲಿಲ್ಲ, ಅದರಿಂದ ಅದು ಪ್ರೋಗ್ರೆಸ್ ಆಗಿ ಆ ಲೆವೆಲ್ಗೆ ಹೋಗಿ ಮುಟ್ಟಿದೆ. ಹಾಗಿದ್ರೆ ಈಗ ಒಸಡಿನ ಕಾಯಿಲೆಗೆ ಲಕ್ಷಣ ಅಂತ ಏನಿರುತ್ತೆ ಅಥವಾ ಏನು ಸಿಂಪ್ಟಮ್ ಅಂತ ಏನು ತೋರಿಸ್ತದೆ? ಹೌದು, ಯೂಶುವಲಿ ಅರ್ಲಿ ಸಿಂಪ್ಟಮ್ಸ್ ಅಂದ್ರೆ ಆರಂಭಿಕ ಸಿಂಪ್ಟಮ್ಸ್ ಗಳನ್ನು ರೋಗಿಗಳಾಗಿ ನಾವೇ ಪತ್ತೆ ಮಾಡ್ಕೊಳ್ಬಹುದು. ನೀವು ಡೈಲಿ ಬ್ರಷ್ ಮಾಡ್ತೀರಿ, ಬ್ರಷ್ ಮಾಡಿದಾಗ ಯೂಶುವಲಿ ಬ್ರಷ್ ಜೊತೆಗೆ ನೀವು ಬ್ರಷ್ ನೊರೆ ಉಗುಳಿದಾಗ, ಪೇಸ್ಟ್ ನೊರೆ ಉಗುಳಿದಾಗ ಅದರಲ್ಲಿ ರಕ್ತ ಬರ್ತದೆ, ಹೌದಾ? ಇಲ್ಲ ಅದು ಯಾವ್ದಾದ್ರು ಉಂಟು ಅದು ನೀವು ಕಚ್ತೀರಿ, ಆವಾಗ ಅದು ಕಚ್ಚಿದಾಗ ಅದಕ್ಕೆ ರಕ್ತ ಬರ್ತದೆ. ಆ ರಕ್ತ ಬಂದಾಗ ಅದು ಒಂದು ಲಕ್ಷಣ. ಅಥವಾ ನಿಮ್ದು ಒಸಡಿನ ಪಂಕ್ತಿ ತುಂಬಾ ಕೆಂಪಾಗಿ ಕಾಣ್ತದೆ ಅದು, ಅಲ್ಲವಾ ನಿಮ್ಗೆ ನೋವಾಗಿ ಕಾಣುವುದು, ಇವೆಲ್ಲ ಆರಂಭಿಕ ಚಿಹ್ನೆಗಳು. ಇದನ್ನ ನಾವು ಆಸ್ ಅ ಪೇಷಂಟ್ ನೀವು ಮನೆಯಲ್ಲಿ ನೀವು ಬ್ರಷ್ ಮಾಡುವಾಗ ರೂಟೀನ್ ಆಗಿ ನೋಡ್ಬಹುದು. ಇಲ್ಲಾಂದ್ರೆ ನಿಮ್ದು ಗಮ್ಸ್ ಸುತ್ತು ಒಂದು ರೀತಿಯ ಯೆಲ್ಲೋ ಕಲರ್ ಹಳದಿ ಬಣ್ಣದ ಕಿಟ್ಟ ಕೂತ್ಕೊಳ್ಳಿಕ್ಕೆ ಶುರು ಆಗ್ತದೆ. ಅಥವಾ ನೀವು ನಿಮ್ದು ನಾಲಿಗೆಯನ್ನು ಓಡಾಡಿಸಿದಾಗ ನಿಮ್ಗೆ ಅದು ನಯ ಪರದೆ ಫೀಲ್ ಆಗ್ತದೆ. ದಟ್ ಈಸ್ ಮೇನ್ಲಿ ದ ಅರ್ಲಿ ಸ್ಟೇಜ್ ಆಫ್ ಜಿಂಜಿವೈಟಿಸ್. ಇದನ್ನು ನಾವು ಈಗ ಒಂದು ಸಲ ಯೂಶುವಲಿ ಏನಾಗ್ತದೆ, ಇದು ದಂತ ಕಿಟ್ಟ ಉಂಟಲ್ವಾ, ಅದು 2 ರಿಂದ 3 ದಿನದಲ್ಲಿ ನಾವು ಬ್ರಷ್ ಸರಿಯಾಗಿ ಮಾಡಿದ್ರೆ ಅದು ಹೋಗಿ ಬಿಡ್ತದೆ. ಆದ್ರೆ 2 ಹಲ್ಲಿನ ಗ್ಯಾಪ್ ಮಿಡ್ಲಲ್ಲಿ ಕೂತ್ಕೊಂಡಿದ್ದು ಯೂಶುವಲಿ ನಮ್ಮ ನಾರ್ಮಲ್ ಬ್ರಷ್ ಇಂದ ಹೋಗುದಿಲ್ಲ. ಅದು ಹಾಗೆ ನೀವು ಬಿಟ್ಟಾಗ 7 ರಿಂದ 10 ದಿನದಲ್ಲಿ ಅದು ಗಟ್ಟಿಯಾಗಿ ಬಿಡ್ತದೆ. ಅದಕ್ಕೆ ನಾವು ಕ್ಯಾಲ್ಕ್ಯುಲಸ್ ಅಂತ ಹೇಳ್ತೇವೆ ಡೆಂಟಲ್ ಟರ್ಮಿನಾಲಜಿಯಲ್ಲಿ. ಅದು ಒಂದ್ಸಲ ಫಾರ್ಮ್ ಆದ ನಂತರ ನಿಮ್ದು ಬ್ರಷ್ ಇಂದ ಹೋಗುದಿಲ್ಲ. ಅದಕ್ಕೆ ನಾವು ಡೆಂಟಲ್ ಪ್ರೊಫೆಷನಲ್ಸ್ ಅಂದ್ರೆ ನೀವು ಕ್ಲಿನಿಕ್ಗೆ ಬಂದಾಗ, ಡೆಂಟಲ್ ಕಾಲೇಜಿಗೆ ಬಂದಾಗ ಅಲ್ಲಿ ನಾವು ಕ್ಲೀನಿಂಗ್, ಓರಲ್ ಪ್ರೊಫಿಲಾಕ್ಸಿಸ್ ಕ್ಲೀನಿಂಗ್ ಮಾಡ್ತೇವಲ್ಲ, ಅದರಿಂದ ಮಷೀನ್ ಇಂದ ಅಥವಾ ಹ್ಯಾಂಡ್ ಇನ್ಸ್ಟ್ರೂಮೆಂಟ್ಸ್ ಉಂಟು, ಅವುಗಳಿಂದನೇ ನಾವು ಅದನ್ನು ತೆಗಿಬೇಕಾಗ್ತದೆ. ಸೊ ನಾವು ನೆಕ್ಸ್ಟ್ ಪಿಕ್ಚರ್ ನೋಡುವಂತ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಸೊ ಇದಕ್ಕೆ ಮೊದಲು ಒಂದು ಪಿಕ್ಚರ್ ಇತ್ತು, ಬಹುಶಃ ಅದನ್ನು ತೋರಿಸಿದ್ರೆ ಇದು ಏನು ಹೇಳ್ತೇವೆ ಮೇಡಮ್? ಇದೆ ನಿಮ್ದು ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ನೀವು ಹಲ್ಲು ಮಿಡ್ಲ್ ಪೋರ್ಷನ್ ಅಲ್ಲಿ ಇದೆ, ಮತ್ತು ಅದ್ರ ಸುತ್ತು ನಾವು ವೃತ್ತಾಕಾರದಲ್ಲಿ ಬೇರೆ ಬೇರೆ ಅಂಗಗಳನ್ನು ನೋಡ್ತಾ ಇದ್ದೇವೆ. ಅದು ಏನಂತ ಹೇಳಿದ್ರೆ ನಮ್ಮ ಹಲ್ಲಿನಿಂದ ಆಗುವ ಕಾಯಿಲೆಗಳಿಂದ ನಮ್ಮ ದೇಹದ ಎಲ್ಲಾ ಅಂಗಗಳು ಜಾಯಿಂಟ್ ಆಗಿವೆ, ಅಂದ್ರೆ ಅದರಿಂದ ಅದರದ್ದು ಪರಿಣಾಮ ಬೇರೆ ಅಂಗಗಳ ಮೇಲೆ ಕೂಡ ಉಂಟು. ನೀವು ಈ ಪಿಕ್ಚರ್ ಅಲ್ಲಿ ನೋಡಿದಾಗೆ ಹಾರ್ಟ್ ಇಂದ ಪ್ರಾಬ್ಲಮ್ಸ್ಗೆ ಅಸೋಸಿಯೇಷನ್ ಉಂಟು, ಡಯಾಬಿಟಿಸ್ ಉಂಟು, ಮೆಮೊರಿ ಪವರ್ ಮೇಲೆ ಉಂಟು, ಲಂಗ್ಸ್ ಡಿಸೀಸಸ್ ಮೇಲೆ ಉಂಟು, ಓರಲ್ ಕ್ಯಾನ್ಸರ್, ಹೀಗೆ ಬೇರೆ ಬೇರೆ ಕಾಯಿಲೆಗಳು ಒಂದಕ್ಕೊಂದು ಸಂಬಂಧ ಇದೆ. ಹೌದು, ಎಲ್ಲ ಅದನ್ನು ವಿವರವಾಗಿ ಮತ್ತೆ ವೈದ್ಯರು ಹೇಳ್ತಾರೆ ಯಾವ ರೀತಿಯಲ್ಲಿ ಪ್ರತ್ಯೇಕ. ಫಾರ್ ಎಕ್ಸಾಂಪಲ್ ಹಾರ್ಟಿಗೆ ಪ್ರಾಬ್ಲಮ್ ಅಥವಾ ಮಧುಮೇಹಕ್ಕೆ ಏನು ಪ್ರಾಬ್ಲಮ್ ವಿವರವಾಗಿ ನಾವು ಮತ್ತೆ ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ. ಅದಕ್ಕಿಂತ ಮೊದಲು ಪ್ರಮುಖವಾಗಿ ಮಕ್ಕಳಲ್ಲಿ ಒಸಡಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಇಂಪಾರ್ಟೆಂಟ್ ಕೂಡ. ಯಾಕಂತ ಹೇಳಿದ್ರೆ ನಾವು ಮಕ್ಕಳು ಅಂತ ಹೇಳಿದ್ಕೊಂಡು ನಮಗೆ ಅದು ನಾವು ಅದ್ರ ಹೇಳ್ಬೋದು, ದೊಡ್ಡವರಿಗೆ ಏನು ಸಮಸ್ಯೆ ಆಗ್ತಾ ಉಂಟು ದಂತದಲ್ಲಿ ಅಥವಾ ಗೊತ್ತಾಗ್ತದೆ, ಆದರೆ ಮಕ್ಕಳಿಗೆ ಹೇಳುವಂಥ ಸಾಧ್ಯತೆಗಳು ಅಥವಾ ಹೇಳುವಂಥ ರೀತಿ ಗೊತ್ತಿರುವುದಿಲ್ಲ. ಸೊ ಅಂಥ ಮಕ್ಕಳ ಬಗ್ಗೆ ನಾವು ಹೇಗೆ ಎಚ್ಚರಿಕೆಯನ್ನು ಅಥವಾ ಮುಂಜಾಗ್ರತೆ ವಹಿಸ್ಕೊಳ್ಬೇಕಾಗುತ್ತೆ? ಓಕೆ, ಮಕ್ಕಳಲ್ಲಿ ಯೂಶುವಲಿ ಹಲ್ಲು ಬರ್ಲಿಕ್ಕೆ ಶುರು ಆಗೋದು 6ನೇ ತಿಂಗಳಿಂದ ಮಕ್ಕಳಲ್ಲಿ ಹಲ್ಲು ಬರ್ಲಿಕ್ಕೆ ಶುರು ಆಗ್ತದೆ. ಮನುಷ್ಯನಲ್ಲಿ 2 ಸೆಟ್ ಹಲ್ಲಿದೆ, ಒಂದು ಹಾಲಿನ ಹಲ್ಲು ಮತ್ತೊಂದು ಗಟ್ಟಿ ಹಲ್ಲು. ಹಾಲಿನ ಹಲ್ಲು ನಮ್ದು 6 ತಿಂಗಳಿಂದ ಶುರುವಾಗಿ ಬೈ 2 ಇಯರ್ಸ್ ಎಲ್ಲ ಹಲ್ಲುಗಳು ನಮ್ದು ಬಾಯಲ್ಲಿ ಬಂದಿರ್ತದೆ, ಹೌದಾ? ಅದು ಈಗ ಆ ಹಲ್ಲು ಬಂದ ನಂತರ ಅದು 7 ವರ್ಷದವರೆಗೆ ಒಂದೊಂದಾಗಿ ರಿಪ್ಲೇಸ್ ಆಗ್ತಾ ಹೋಗ್ತದೆ. ಸೊ ನಮ್ದು ಹಾಲಿನ ಹಲ್ಲನ್ನು ನಾವು 7 ವರ್ಷದವರೆಗೆ ಕಾಯ್ದುಕೊಳ್ಬೇಕು, ಕಾಪಾಡ್ಕೊಳ್ಬೇಕು. ಯೂಶ್ವಲಿ ಅರ್ಲಿ ಆಗಿ ಕಾಣುವುದಂತ ತೊಂದರೆ, ಒಸಡಿನ ತೊಂದರೆ ಅಂದರೆ ಹಲ್ಲು ಬರುವಾಗ ಯೂಶ್ವಲಿ ಗಮ್ಸ್ ಅಲ್ಲಿ ಊತ ಕಾಣ್ತದೆ, ಮಕ್ಕಳಿಗೆ ನೋವು ಆಗ್ಲಿಕ್ಕೆ ಶುರು ಆಗ್ತದೆ, ಅಲ್ಲಿ ಆ ಏರಿಯಾ ಗಮ್ಸ್ ಏರಿಯಾ ಕೆಂಪಾಗ್ಲಿಕ್ಕೆ ಶುರು ಆಗ್ತದೆ. ಇದು ಎಷ್ಟನೇ ಪ್ರಾಯದಲ್ಲಿ? ಅದು 6 ರಿಂದ 7 ತಿಂಗಳಲ್ಲೇ ಶುರು ಆಗ್ತದೆ. ತಾಯಂದಿರಿಗೆ ಅದು ಅದರದ ಅನುಭವ ಗೊತ್ತಿರಬೇಕು. ಈ ರೀತಿ ಆದ್ಕೊಳ್ಳಿ ಏನೋ ಅದು ಡಿಸೀಸ್ ಏನೋ ಕಾಯಿಲೆ ಅಂತ ಹೆದರುವುದಿಲ್ಲ. ಇದು ಯೂಶ್ವಲಿ ಹಲ್ಲು ನಮ್ಮ ಒಳಗಡೆಯನ್ನೇ ಆಗಿರ್ತದೆ, ತಾಯಿ ಗರ್ಭದಲ್ಲಿರುವಾಗಲೇ ಹಲ್ಲಿನ ಬೆಳವಣಿಗೆ ಆಗಿರ್ತದೆ. ಸೊ ಅದರಿಂದ ಏನದು ಅದು ಒಸಡನ್ನು ಒಡೆದು ಹೊರಗೆ ಬರಬೇಕು. ಆ ಟೈಮಲ್ಲಿ ಮಕ್ಕಳಿಗೆ ನೋವು, ಕೆಲವೊಬ್ಬರಿಗೆ ಲೂಸ್ ಮೋಷನ್ಸ್ ಅದು ಆಗ್ತದೆ, ಅಥವಾ ಫುಡ್ ತೆಕ್ಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ, ಅಥವಾ ಇದು ಬಾಯಲ್ಲಿ ಜೊಲ್ಲು ಜಾಸ್ತಿ ಆಗೋದು ಅದೆಲ್ಲ ಆಗ್ತದೆ. ಹಾಗಾದಾಗ ಆ ಕೆಂಪಾದ ಏರಿಯಾ ಅಥವಾ ಊತ ಕಂಡುಕೊಂಡಲ್ಲಿ ಮಕ್ಕಳ ಡೆಂಟಿಸ್ಟ್ ಅಂದ್ರೆ ಪೀಡಿಯಾಟ್ರಿಕ್ ಡೆಂಟಿಸ್ಟ್ ಹತ್ರ
ಪಿಡೋಡಾಂಟಿಸ್ಟ್ ಹತ್ರ ಹೋಗಿ ತೋರಿಸಿದ್ರೆ ಅವರು ನಿಮ್ಗೆ ಪರಿಹಾರ ಕೊಡ್ತಾರೆ. ಅದು ಕೇರ್ಲೆಸ್ ಮಾಡಬಾರ್ದು ಒಂದು. ಮತ್ತೊಂದು, ಮಕ್ಕಳಲ್ಲಿ ಏನಾಗ್ತದೆ ಅಂದ್ರೆ ಜಂಕ್ ಫುಡ್ ತಿನ್ನೋದು ತುಂಬಾ ಕಾಮನ್. ಚಾಕ್ಲೇಟ್ಸ್ ತಿನ್ನೋದು, ಚಿಪ್ಸ್ ತಿನ್ನೋದು, ಅವು ಏನಾಗ್ತದೆ ಅಂದ್ರೆ ಹಲ್ಲಲ್ಲಿ ಸಂಧಿಯಲ್ಲಿ ಹೋಗಿ ಕೂತ್ಕೊಳ್ತದೆ. ಆದ್ರಿಂದ ಆದ್ರೆ ಡೈಲಿ ನೀವು ಬ್ರಷ್ ಮಾಡೋದಿಲ್ಲ, ಇಲ್ಲಾದ್ರೆ ಏನಾದ್ರೂ ತಿಂದ ಕೂಡಲೇ ಬಾಯಿ ಮುಕ್ಕಳಿಸೋದಿಲ್ಲ, ಅವಾಗ ಆ ಫುಡ್ ಅಲ್ಲೇ ಕೂತ್ಕೊಳ್ತದಲ್ವಾ, ಅದರಿಂದ ಅಲ್ಲಿದ್ದು ವಸಡಿಗೆ ಊತ ಬರ್ಲಿಕ್ಕೆ ಶುರು ಆಗ್ತದೆ. ಅದರಿಂದ ರಕ್ತ ಬರುವುದು, ವಾಸನೆ ಬರುವುದು ಬಾಯಿಂದ, ಅಥವಾ ಅಲ್ಲೇ ಹಲ್ಲು ಹಾಳಾಗುದು, ಅವು ಶುರು ಆಗ್ತದೆ. ಹಾಗಾದಾಗ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಒಂದು ತರದ್ದು ಕಾಂಪ್ಲೆಕ್ಸ್ ಶುರು ಆಗ್ಬಿಡ್ತದೆ, ಅವ್ರು ಮಾತಾಡ್ಲಿಕ್ಕೆ ಇಷ್ಟಪಡುವುದಿಲ್ಲ, ಅಂತ ಪ್ರಾಬ್ಲಮ್ಗಳು ಕಾಣ್ತವೆ. ಇದು ಒಂದು. ಮತ್ತೊಂದು ಅಂತ ಹೇಳಿದ್ರೆ ಹಲ್ಲುಗಳ ಪಂಕ್ತಿ ಸರಿಯಾಗಿ ಬರದೇ ಇರುವುದು, ಅಡ್ಡ ಉಡ್ಡಾಗಿ ಬರುವುದು. ಅದು ಯಾಕೆ ಅಂತ ಹೇಳಿದ್ರೆ ಕೆಲವೊಂದ್ಸಲ ಹಾಲಿನ ಹಲ್ಲು ಬಿದ್ದು ಹೋಗಿರುವುದಿಲ್ಲ, ಅವು ಅಲ್ಲೇ ಇರ್ತವೆ, ಆವಾಗ ಗಟ್ಟಿ ಹಲ್ಲು ಬರ್ಲಿಕ್ಕೆ ಶುರು ಆಗ್ತದೆ. ಆವಾಗ ಏನಾಗ್ತದೆ, ಅದು ಬಂದ ಹಲ್ಲು ಮತ್ತೆ ಹಿಂದೆ ಮುಂದೆ ವಕ್ರವಾಗಿ ಬರ್ಲಿಕ್ಕೆ ಶುರುವಾಗ್ತದೆ. ಆ ಸಮಯದಲ್ಲೂ ಕೂಡ ನಾವು ಕೆಲವೊಂದು ಅಲಕ್ಷ್ಯ ಮಾಡದೆ ಪಿಡೋಡಾಂಟಿಸ್ಟ್ ಹತ್ರ ಹೋದ್ರೆ ಡಿಸೈಡ್ ಮಾಡೋದು ಹಲ್ಲು ತೆಗೆದು ಮಾರ್ಗ ಮಾಡಿ ಕೊಡಬಹುದು. ಅದೆಲ್ಲ ಬಹುಶಃ ಯಾವುದನ್ನು ಕೂಡ ಅಲ್ಲೇ ಬಿಡದೆ ಸರಿಯಾಗತ್ತೆ ಅಂತ ಅಲ್ಲೇ ನಿರ್ಲಕ್ಷ್ಯ ಮಾಡದೆ ನಿಮ್ಮ ಹತ್ರ ಅದನ್ನು ವೈದ್ಯತೆ ಬಂದರೆ ಸುಲಭವಾಗಿ ಆಗತ್ತೆ ಅಂತ. ಈಗ ಯಾವುದೇ ಒಂದು ಕಾಯಿಲೆ ದೇಹದ ಬೇರೆ ಭಾಗಗಳಲ್ಲಿ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ವಸಡಿಗೂ ಅದಕ್ಕೆ ಸಂಬಂಧ ಇದೆ ಅಂತ ಅಂದ್ಕೊಳ್ಬೇಕು, ಅಥವಾ ವಸಡು ಹಾಳಾದ್ರೆ ಅದು ಬೇರೆ ಕಾಯಿಲೆಗಳಿಗೆ ದಾರಿ ಮಾಡಿಕೊಡ್ತು ಅಂತ ಅನ್ಕೊಳ್ಬೇಕು? ಹೌದು, ಈಗಿನ ವೈಜ್ಞಾನಿಕ ಸಂಶೋಧನೆ ಪ್ರಕಾರ ನಮ್ಮ ಇಡೀ ದೇಹದ ಆರೋಗ್ಯಕ್ಕೆ ವಸಡು ತುಂಬಾ ಪ್ರಮುಖವಾಗಿದೆ. ವಸಡಿನ ಆರೋಗ್ಯ ಕೂಡ ತುಂಬಾ ಪ್ರಮುಖವಾಗಿದೆ. ನಾವು ಅದು ಮೊದಲಿನ ಪಿಕ್ಚರ್ ಅಲ್ಲಿ ನೋಡಿದ ಹಾಗೆ ಬಹಳ ಕಾಯಿಲೆಗಳಿಗೆ ಲೈಕ್ ಹಾರ್ಟ್ ಡಿಸೀಸ್, ಲಂಗ್ ಡಿಸೀಸ್, ದೆನ್ ಕಿಡ್ನಿ ಪ್ರಾಬ್ಲಮ್ಸ್, ಇವನ್ ಪ್ರೆಗ್ನೆನ್ಸಿ, ಇವೆಲ್ಲ ಕೂಡ ನಮ್ದು ಇಂಟರ್ ಅಸೋಸಿಯೇಟೆಡ್. ಅದ್ರ ಮತ್ತು ವಸಡಿನ ಕಾಯಿಲೆಗೆ, ವಸಡಿನ ಆರೋಗ್ಯಕ್ಕೆ ಸಂಬಂಧ ಉಂಟು. ಸೊ ಈ ಫೋಟೋ ಕೂಡ ಅದನ್ನು ಹೇಳ್ತಾ ಉಂಟು. ಹೌದು, ಇದರಲ್ಲಿ ನೀವು ನೋಡಿದ ಹಾಗೆ ನೋಡಿದ ಮಿರರ್ ಆಫ್ ದ ಬಾಡಿ. ಯಾಕಂತ ಹೇಳಿದ್ರೆ ನಾನು ಈಗ ಎಷ್ಟೋ ಸಲ ನಾವೇನ್ ಮಾಡ್ತೇವೆ ಅಂದ್ರೆ ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಹಲ್ಲಿನ ಪ್ರಾಬ್ಲಮ್ ಹೇಳಿ, ನಾವು ಓರಲ್ ಕ್ಯಾವಿಟಿ ಬಾಯಿ ಚೆಕ್ ಮಾಡಿದಾಗ ನಮ್ಗೆ ಅವರಿಗೆ ಖಾಲಿ ಡೆಂಟಲ್ ಪ್ರಾಬ್ಲಮ್ ಮಾತ್ರ ಅಲ್ಲ, ಅವರಿಗೇನೋ ಬೇರೆ ಪ್ರಾಬ್ಲಮ್ ಉಂಟು ಅಂತ ಅನಿಸ್ತದೆ. ದೆನ್ ಹಿಸ್ಟ್ರಿ ತೆಗೆದಾಗ ನಮ್ಗೆ ಗೊತ್ತಾಗ್ತದೆ ಅವರಿಗೇನೋ ಲಂಗ್ ಪ್ರಾಬ್ಲಮ್ ಇರಬಹುದು ಅಥವಾ ಡಯಾಬಿಟೀಸ್ ಇರಬಹುದು ಹೇಳಿ. ಒಂದಕ್ಕೊಂದು ಇಂಟರ್ಲಿಂಕ್. ಎಸ್, ಒಂದೊಂದ್ಸಲ ಇದೇ ನಿಮ್ಗೆ ಫಸ್ಟ್ ಸಿಂಪ್ಟಮ್ ಆಗಿರ್ಬಹುದು, ಬಾಯಿಯಲ್ಲಿ ಬರುವ ಕಾಯಿಲೆಗಳೇ ಫಸ್ಟ್ ಸಿಂಪ್ಟಮ್ ಆಗಿರ್ಬಹುದು. ಸೊ ಅದರಿಂದ ನಿಮ್ಗೆ ಬೇರೆ ಕಾಯಿಲೆ ಉಂಟು ಹೇಳಿ ಪತ್ತೆ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತೀವಿ. ವಿರಾಮದ ಬಳಿಕ ಮತ್ತೊಂದು ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಮಧುಮೇಹ ಎನ್ನುವಂಥ ಅಥವಾ ಡಯಾಬಿಟಿಸ್ ಎನ್ನುವಂಥ ಕಾಯಿಲೆ ಎಲ್ಲರಿಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇದೆ ಎನ್ನುವುದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಮಧುಮೇಹ ಅಥವಾ ಡಯಾಬಿಟಿಸ್ಗೂ ವಸಡುಗಳ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ? ವಸಡುಗಳ ಅನಾರೋಗ್ಯಕ್ಕೆ ಒಳಗಾದರೆ ವಸಡುಗಳು ಆಗ ಅದು ಮಧುಮೇಹಕ್ಕೆ ಕಾರಣ ಆಗುತ್ತಾ, ಅಥವಾ ಮಧುಮೇಹ ಬಂದವರಿಗೆ ವಸಡುಗಳ ಅನಾರೋಗ್ಯ ಜಾಸ್ತಿ ಇರುತ್ತಾ? ಈ ಬಗ್ಗೆ ವೈದ್ಯರು ಏನಂತ ನೋಡೋಣ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ಬಳಿಕ. ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅರ್ಪಿಸುವ ಹಲೋ IDA ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರು, ಇವತ್ತು ನಾವು ವಸಡಿನ ಮಹತ್ವ, ನಾವು ಎಷ್ಟರ ಮಟ್ಟಿಗೆ ನಮ್ಮ ದಂತ ಪಂಕ್ತಿಯನ್ನು ಆಕರ್ಷಕವಾಗಿ ಇಟ್ಕೊಳ್ಬೇಕಂತಂದರೆ ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಒಂದು ಭಾಳ ಪ್ರಮುಖವಾಗಿರುವಂಥ ಅಂಗ ವಸಡಿಗೆ ಕೊಡುವಂಥ ಮಹತ್ವ ಎಲ್ಲೋ ಒಂದು ಕಡೆಯಲ್ಲಿ ಕಡಿಮೆ ಆಗುವುದರಿಂದ ಅದು ದೇಹದ ವಿವಿಧ ಬೇರೆ ಭಾಗಗಳ ಮೇಲೆ ಇಫೆಕ್ಟ್ ಬೀಳುವಂಥದ್ದು, ಪರಿಣಾಮ ಬೀರುವಂಥದ್ದು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆ ಕೂಡ ಕಾರಣ ಆಗ್ಬೋದು. ಆ ಬಗ್ಗೆ ನಮಗೆ ವೈದ್ಯರು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ರು. ಡಾಕ್ಟರ್ ಸಂಗೀತಾ ನಾಯಕ್ ಅವರು. ಈಗ ಮೇಡಮ್, ಮಧುಮೇಹ ಇದ್ದವರಿಗೆ ಅಥವಾ ಡಯಾಬಿಟಿಸ್ ಇದ್ದವರಿಗೆ ಇದು ಪ್ರಾಬ್ಲಮ್ ಜಾಸ್ತಿ ಆಗುತ್ತಾ, ವಸಡಿನ ಇಫೆಕ್ಟ್, ಅಥವಾ ವಸಡಿಯಿಂದ ಪ್ರಾಬ್ಲಮಿಂದ ಡಯಾಬಿಟಿಸ್ಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಹೇಗೆ? ಆಕ್ಚುಲಿ ವಸಡಿನ ಕಾಯಿಲೆ ಮತ್ತು ಡಯಾಬಿಟಿಸ್ ಇದೆರಡು ಕಾಯಿಲೆಗಳಿಗೆ ಟೂ ವೇ ರಿಲೇಷನ್, ಅಂದ್ರೆ ಇದರಿಂದ ಅದಕ್ಕೆ ಪರಿಣಾಮ ಉಂಟು, ಅದರಿಂದ ಪರಸ್ಪರ ಸಂಬಂಧ ಉಂಟು. ವಸಡಿನ ಕಾಯಿಲೆ ನಿಮ್ದು ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ 2 times ಮೋರ್ ಚಾನ್ಸಸ್ ಅವರಲ್ಲಿ ಈ ಗಮ್ ಡಿಸೀಸ್ ಅಥವಾ ವಸಡಿನ ತೊಂದರೆ ಕಾಣುವುದು 2 ಪಟ್ಟು ಹೆಚ್ಚು. ಯೂಶ್ವಲಿ ನೀವು ನೋಡಿದಾಗ ಅವರಲ್ಲಿ ಗಮ್ ಜಿಂಜಿವೈಟಿಸ್, ಈವನ್ ಪೆರಿಡಾಂಟೈಟಿಸ್ ಕಾಣುವುದು ತುಂಬಾ ಕಾಮನ್, ಮತ್ತೆ ಬಹಳ ಬೇಗ ಕೂಡ ಆಗ್ತದೆ. ಈಗ ನೀವು ಈ ಚಿತ್ರದಲ್ಲಿ ನೋಡಿದ ಹಾಗೆ ಅವರಲ್ಲಿ ಗಮ್ಸಿಂದು ಬಾವು ಕಾಣಬಹುದು. ಯೂಶ್ವಲಿ ವೆನ್ ನಾವು ಪೇಷಂಟ್ಸ್ ನಮ್ಮ ಹತ್ರ ಬಂದಿದಾಗ ನೋಡುವುದಂದ್ರೆ ಅವರಲ್ಲಿ ಗಮ್ಮಿನ ಬಾವು, ವಾಟ್ ವಿ ಕಾಲ್ ಪೆರಿಡಾಂಟಲ್ ಆಪ್ಸಿಸ್, ಅದರಲ್ಲಿ ಕೀವು ತುಂಬಿಕೊಂಡಿರ್ತದೆ. ಯೂಶ್ವಲಿ ನಾರ್ಮಲ್ ಪರ್ಸನ್ ಅಲ್ಲಿ ಅದು ಒಂದೊಂದು ಕಾಣುದು. ಈಗ ಡಯಾಬಿಟಿಕ್ ಪೇಷಂಟ್ ಅಲ್ಲಿ ಒಂದೇ ಸಲ 3-4 ಕಡೆಯಲ್ಲಿ ಕಾಣ್ತದೆ ಬಾಯಲ್ಲಿ. ಈ ಫೋಟೋ ಕೂಡ ಹೌದು, ಕೆಳಗಡೆ 3ನೇ ಚಿತ್ರ ನೀವು ನೋಡುವುದಾದ್ರೆ ಅದು ಒಂದೇ ಸಲ 4
ಪೆರಡಾಂಟಲ್ ಆಪ್ಸಸ್ 4 ಹಲ್ಲಲ್ಲಿ ಉಂಟು, ಪ್ಲಸ್ ಗಮ್ಸ್ಗಳ ಸೈಜ್ ಕೂಡ ಹೆಚ್ಚಾಗ್ತದೆ, ಅದರಿಂದ ನಮ್ದು ಹಲ್ಲಿನ ಸೈಜ್ ಕೂಡ ಪೂರ್ತಿ ಕ್ಲಿಯರ್ ಆಗಿ ಕಾಣುವುದಿಲ್ಲ. ಮತ್ತೆ ಈ ರೀತಿ ಆದ ಕೂಡಲೇ ಏನಾಗ್ತದೆ ಅಂದ್ರೆ ಪೇಷಂಟಿಗೂ ಕೂಡ ಹೆದರಿಕೆ ಶುರು ಆಗ್ತದೆ, ದಟ್ ನಾನು ಬ್ರಷ್ ಮಾಡಿದ್ರೆ ಇದರಿಂದ ತುಂಬಾ ತೊಂದರೆ ಆಗ್ಬೋದು ಹೇಳಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಬ್ರಷ್ ಮಾಡೋದು ಸರಿಯಾಗಿ ಮಾಡುವುದಿಲ್ಲ, ಅದು ಮತ್ತೆ ಗಮ್ಸ್ ಡಿಸೀಸ್ಗೆ ಹೆಚ್ಚು ಪ್ರೋಗ್ರೆಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಹಾಗಿದ್ರೆ ತುಂಬಾ ಜನ ಹಾರ್ಟ್ ಡಿಸೀಸ್ ಅಂತ ಹೇಳಿ ಕೂಡಲೇ ಹೆದರೋದು ಜಾಸ್ತಿ ಅಥವಾ ಆ ಬಗ್ಗೆ ಕೇರ್ ತೆಗೆದುಕೊಳ್ಳೋದು ಜಾಸ್ತಿ. ಹಾರ್ಟ್ ಅಂದರೆ ಹೃದಯ ಕಾಯಿಲೆಗಳಿಗೂ ದಂತ ಅಥವಾ ಈ ವಸಡುಗಳ ಸಮಸ್ಯೆಗಳು ಏನಾದರೂ ಪರಸ್ಪರ ಲಿಂಕ್ ಇದೆಯಾ? ಹೌದು, ವಸಡಿನ ಕಾಯಿಲೆ ಮತ್ತು ನಿಮ್ಮದು ಸಿಸ್ಟಮಿಕ್ ಡಿಸೀಸಸ್ ಲೈಕ್ ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮಿಗೆ ಮೇನ್ ಕಾರಣ ಅಂತ ಹೇಳಿದರೆ ಸಿಸ್ಟಮಿಕ್ ಇನ್ಫ್ಲಮೇಷನ್, ನಮ್ಮ ದೇಹದಲ್ಲಿ ಆಗುವ ಊತ. ಈಗ ಈ ಇನ್ಫೆಕ್ಷನ್ ಕೂಡಲೇ ಏನಾಗ್ತದೆ ಅಂದರೆ ಬ್ಯಾಕ್ಟೀರಿಯಾಗಳಿವೆ, ಹೌದಾ, ಆ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಅವ್ರದ್ದು ಎಂಡ್ ಪ್ರಾಡಕ್ಟ್ಸ್ ಉತ್ಪನ್ನಗಳು, ಅದರ ಎಂಡ್ ಉತ್ಪನ್ನಗಳನ್ನು ನಮ್ಮ ರಕ್ತ ಸಂಚಾರದಲ್ಲಿ ಬಿಡುಗಡೆ ಮಾಡ್ತವೆ. ಈ ರಕ್ತ ಸಂಚಾರದಲ್ಲಿ ಈ ಎಂಡ್ ಪ್ರಾಡಕ್ಟ್ಸ್ ಯೂಶುವಲಿ ಇನ್ಫ್ಲಮೇಟರಿ ಮೀಡಿಯೇಟರ್ಸ್ ಅಂತ ಹೇಳ್ತೇವೆ ಅವು, ಮತ್ತು ಈ ಬ್ಯಾಕ್ಟೀರಿಯಾ ಕೂಡ ರಕ್ತ ಸಂಚಾರದ ಥ್ರೂ ನಮ್ದು ಹಾರ್ಟ್ ಸಿಸ್ಟಮಿಗೆ ಹೋಗಿ ಸೇರ್ಕೊಳ್ತೇವೆ. ಆವಾಗ ನಿಮ್ಮದು ರಕ್ತದಲ್ಲಿ ಯೂಶುವಲಿ ಹಾರ್ಟ್ ಪ್ರಾಬ್ಲಮಲ್ಲಿ ಆಗುವುದಂದ್ರೆ ಬ್ಲಾಕ್, ಹೌದಾ, ಕಾರ್ಡಿಯಾಕ್ ಬ್ಲಾಕ್ ಅಂತ ಹೇಳ್ತೇವೆ. ಈ ಬ್ಯಾಕ್ಟೀರಿಯಾಗಳು ನಮ್ದು ಓರಲ್ ಬ್ಯಾಕ್ಟೀರಿಯಾ, ಗಮ್ನಲ್ಲಿ ಕಾಣುವ ಬ್ಯಾಕ್ಟೀರಿಯಾಗಳು ಅಲ್ಲಿ ಹಾರ್ಟಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಬ್ಲಡ್ ಕ್ಲಾಟ್ ಮಾಡಲಿಕ್ಕೆ ಫೇವರ್ ಮಾಡ್ತದೆ. ಸೊ ಅದರಿಂದ ಏನಾಗ್ತದೆ, ಅಲ್ಲಿ ಬ್ಲಾಕ್ ಆದ ಕೂಡಲೇ ಮನುಷ್ಯನಿಗೆ ಅಟ್ಯಾಕ್ ಬರ್ಬೋದು, ಅದು ರೀತಿ ಆಗ್ತದೆ. ಇಲ್ಲಾಂದರೆ ನಿಮ್ಮದು ನೀವು ಹಾರ್ಟ್ ಒಳಗಡೆ ಇರುವ ಪ್ಲಾಕ್ ಅಂದರೆ ಕ್ಯಾಲ್ಸಿಫೈಡ್ ಮಾಸ್ ತೆಗೆದುಕೊಂಡು ನೋಡಿದರೆ ಅದರಲ್ಲಿ ನಮ್ಮದು ಬ್ಯಾಕ್ಟೀರಿಯಾ, ಓರಲ್ ಬ್ಯಾಕ್ಟೀರಿಯಾ ಕೂಡ ಕಾಣ್ತವೆ. ಇದರಿಂದ ಅವು ಬೇಸಿಕಲಿ ಇನ್ಫೆಕ್ಷನ್ ಹೀಲ್ ಮಾಡಲಿಕ್ಕೆ ಬಿಡುವುದಿಲ್ಲ. ಸೊ ಗಮ್ಸ್ ಇನ್ ಇನ್ಫೆಕ್ಷನ್ ರಕ್ತದಲ್ಲಿ ಸೇರ್ಕೊಳ್ತದೆ, ಅಲ್ಲಿಂದ ಹಾರ್ಟ್ ಪ್ರಾಬ್ಲಮಿಗೆ ದಾರಿ ಮಾಡಿಕೊಡ್ತದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಗರ್ಭಿಣಿಯರಲ್ಲಿ ಎಷ್ಟರ ಮಟ್ಟಿಗೆ ದಂತದ ಬಗ್ಗೆ ಅಥವಾ ವಸಡಿನ ಬಗ್ಗೆ ಮಹತ್ವ, ಅಂದರೆ ಅವರು ಯಾವ ಟೈಮಲ್ಲಿ ಏನಾದ್ರು ನಿಮಗೆ ತೋರಿಸಬೇಕಾಗತ್ತಾ, ನಾನು ಏನಾದ್ರು ಚಿಕಿತ್ಸೆ ತೆಗೆದುಕೊಳ್ಬೇಕಾ ಅಥವಾ ಏನಾದ್ರು ಪ್ರಾಬ್ಲಮ್ ಬಂದರೆ ಯಾವ ರೀತಿಯಲ್ಲಿ ಅವರು ಫೇಸ್ ಮಾಡಬೇಕಾಗತ್ತೆ? ಹೌದು, ಗರ್ಭಿಣಿಯರಿಗೂ ಕೂಡ ಬಾಯಿ ಆರೋಗ್ಯ ತುಂಬ ಅಗತ್ಯ. ನಮ್ಮದು ಇಂಡಿಯನ್ ಸಿನಾರಿಯೋದಲ್ಲಿ ನಾವು ಕೇರೆ ಮಾಡೋದಿಲ್ಲ. ಇನ್ಫ್ಯಾಕ್ಟ್ ವೆಸ್ಟರ್ನ್ ಕಂಟ್ರಿಯಲ್ಲಿ ಏನಾಗ್ತದೆ ಅಂದರೆ ಎಲ್ಲ ಈ ಓರಲ್ ಕೇರ್ ಕೂಡ ಬಾಕಿ ಸಿಸ್ಟಮ್ಸ್ ಜೊತೆಗೆ ಇನ್ಶೂರೆನ್ಸಲ್ಲಿ ಹಾಗೆ ಸೇರಿಸಿಬಿಡ್ತಾರೆ. ಸೊ ಕಂಪಲ್ಸರಿಯಾಗಿ ಅವ್ರು ಚೆಕಪ್ಪಿಗೆ ಹೋಗ್ತಾರೆ. ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಅದು ನಮ್ದು ಇನ್ನೂ ಆ ಪಾರ್ಟ್ ಆಗಿ ಬರಲಿಲ್ಲ ಓರಲ್ ಎಕ್ಸಾಮಿನೇಷನ್, ಅದರಿಂದ ಇದು ಪ್ರಾಬ್ಲಮ್ ಆಗುವುದು. ಗರ್ಭಿಣಿ ಸ್ತ್ರೀಯರಲ್ಲಿ ಓರಲ್ ಕೇರ್ ತುಂಬ ಅಗತ್ಯ. ಯೂಶುವಲಿ ಜಿಂಜಿವೈಟಿಸ್ ಅಥವಾ ದಂತ ಪ್ರಾಬ್ಲಮ್ ಕಾಣೋದು ಜಾಸ್ತಿ ಆಗ್ತದೆ. ಮತ್ತು ಅವ್ರಿಗೆ ಏನಾಗ್ತದೆ ಅಂತ ಹೇಳಿದರೆ ರಕ್ತ ಬರೋದು ಅಥವಾ ಅನದ ಕಂಡೀಷನ್ ಅಂದರೆ ಪಾಯೋಜನಿಕ್ ಗ್ರ್ಯಾನ್ಯುಲಮ್, ಸುಮ್ಮನೆ ಒಂದು 2 ಹಲ್ಲುಗಳ ಮಧ್ಯದಲ್ಲಿ ಒಂದು ಗ್ರೋತ್ ಆಗಿ ಕಾಣ್ತದೆ, ಒಂದು ಸಣ್ಣ ಟ್ಯೂಮರ್ ಥರ ಕಾಣ್ತದೆ. ಸೊ ಇದರಿಂದ ಭಯನೂ ಆಗ್ಬೋದು, ಆದರೆ ಇದಕ್ಕೆ ಹೆದರ್ಕೊಳ್ಳೋದು ಅಗತ್ಯವಿಲ್ಲ. ನಮ್ಮ ಹತ್ರ ಬಂದರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೇವೆ. ಮತ್ತು ನೀವು ಸೆಕೆಂಡ್ ಕ್ವೆಶನ್ ಕೇಳಿದ್ರೆ ಯಾವ ಸಮಯದಲ್ಲಿ ಅವರು ಬರಬೇಕು ಹೇಳಿ, ಮತ್ತು ಯಾಕೆ ಅಂತೇಳಿ. ಯೂಶ್ವಲಿ ನಮ್ಮದು ಗರ್ಭಾವಸ್ಥೆ 9 ತಿಂಗಳಿಂದು, ಹೌದಾ. ಫಸ್ಟ್ 3 ಮಂತ್ಸಲ್ಲಿ ನಾವು ಡೆಂಟಲ್ ಟ್ರೀಟ್ಮೆಂಟ್ಸ್ ಯೂಶ್ವಲಿ ಮಾಡಲಿಕ್ಕೆ ಪ್ರಿಫರ್ ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಆವಾಗ ಮಗುವಿನ ಅಂಗರಚನೆ ಆಗ್ತಾ ಇರ್ತದೆ. ಸೊ ನಾವು ಎಕ್ಸ್ರೇ ತೆಗೆಯುವಾಗ ಅಥವಾ ತಾಯಿಗೆ ಕೊಡುವ ಟೆನ್ಷನಿಂದ, ನಿಮಗೆ ಕಾಯಿಲೆ ಉಂಟು ಹೇಳಿ ಟೆನ್ಷನಿಂದ ಮಗುವಿನ ದೇಹ ರಚನೆಯಲ್ಲಿ ಹಾರ್ಮ್ ಆಗ್ಬೋದು. 3 ರಿಂದ 6 ತಿಂಗಳು, ಆ ತಿಂಗಳು ತುಂಬ ಉತ್ತಮವಾದದ್ದು ಟ್ರೀಟ್ಮೆಂಟಿಗೆ. ಮತ್ತು 6 ರಿಂದ 9 ತಿಂಗಳಿಗೆ ಅಗೇನ್ ನಾವು ಟ್ರೀಟ್ಮೆಂಟ್ ಮಾಡುವುದಿಲ್ಲ. ಯಾಕಂತ ಹೇಳಿದರೆ ಈ ಸಮಯದಲ್ಲಿ ಒಂದಂದರೆ ಡೆಂಟಲ್ ಚೇರ್ ಮೇಲೆ ಕೂತ್ಕೊಂಡು ವರ್ಕ್ ಮಾಡಿಸ್ಕೊಳ್ಳಿಕ್ಕೆ ತುಂಬ ಕಂಫರ್ಟೇಬಲ್ ಇರುವುದಿಲ್ಲ ಪೊಸಿಷನ್, ಪ್ಲಸ್ ಅವರಿಗೆ ತುಂಬ ಸುಸ್ತಾಗೋದು, ಆ ರೀತಿಯಿಂದ ತೊಂದರೆಗಳೇ ಉಂಟು. ಅದಕ್ಕೆ ಹೇಳ್ತಾರೆ. ಮತ್ತೊಂದು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡೋದಂದರೆ, ಯಾವಾಗಲೂ ಲೇಡೀಸ್ ಇಫ್ ಅವರು ಬರ್ತಾ ಇದ್ದಾರೆ ಡೆಂಟಲ್ ಚೆಕಪ್ಪಿಗೆ ಆ್ಯಂಡ್ ಇಫ್ ಶಿ ಈಸ್ ಪ್ರೆಗ್ನೆಂಟ್, ಅವರು ಗರ್ಭಿಣಿ ಆಗಿದ್ದಲ್ಲಿ ಫಸ್ಟ್ ಫೈಲ್ ಓಪನ್ ಮಾಡಿ ರೂಮ್ ನಂಬರ್ 1 ಅಂದರೆ ಚೆಕಪ್ಪಿಗೆ ಹೋದಾಗಲೇ ಹೇಳಬೇಕು, ನಾನು ಗರ್ಭಿಣಿ, ನನಗೆ ಈ ತಿಂಗಳು ನಡೀತಾ ಉಂಟು ಹೇಳಿ. ಯಾಕಂತ ಹೇಳಿದರೆ ನಾವು ಎಕ್ಸ್ರೇ ಮಾಡೋದಾಗಲಿ ಅಥವಾ ಯಾವುದಾದ್ರು ಮದ್ದು ಪ್ರಿಸ್ಕ್ರೈಬ್ ಮಾಡುವಾಗ ಅನ್ಲೆಸ್ ಅಂಡ್ ಅಂಟಿಲ್ ಪೇಷಂಟ್ ಹೇಳೋದಿಲ್ಲ ಆದರೆ ನಮಗೆ ತಿಳಿಯುವುದಿಲ್ಲ. ಅದರಿಂದ ಅವರಿಗೂ ಪ್ಲಸ್ ಅವ್ರಿಗೆ ಆಗೋ ಹುಟ್ಟುವ ಮಗುವಿಗೂ ಹಾನಿ ಆಗ್ತದೆ. ನಿಮ್ಗೆ ಇನ್ಫಾರ್ಮ್ ಮಾಡಿದ್ರೆ ನಿಮಗೆ ನಂತರ ಎಂತ ಬದಲಾವಣೆ ಮಾಡಬೇಕು. ಹೌದು, ಮತ್ತೆ ನಾವೇನ್ ಮಾಡ್ತೇವೆ ಅಂದ್ರೆ ಫೈಲಲ್ಲಿ ಫಸ್ಟ್ ಬರ್ದು ಬಿಡ್ತೇವೆ, ದ ಪೇಷಂಟ್ ಈಸ್ ಪ್ರೆಗ್ನೆಂಟ್ ದಿಸ್ ಮಚ್ ಮಂತ್ ಪ್ರೆಗ್ನೆಂಟ್ ಹೇಳಿ. ಆವಾಗ ನಮ್ಗೆ ಅದು ಮದ್ದು ಕೊಡುವುದಾಗ್ಲಿ ಅಥವಾ ಎಕ್ಸ್ರೇ ಮಾಡುವಾಗ ನಾವು ಎಕ್ಸ್ಟ್ರಾ ಲೆಡ್ ಪ್ರೊಟೆಕ್ಷನ್ ಹಾಕಿ, ಲೆಡ್ ಶೀಟ್ ಹಾಕಿ ಮಾಡ್ತೇವೆ. ಅಗತ್ಯವಿದ್ರೆ ಮಾತ್ರ ಮಾಡ್ತೇವೆ. ತುಂಬ ಪೇನ್ ಉಂಟು, ಪೇಷಂಟ್ ಈಸ್ ಇನ್ ಸೆಕೆಂಡ್ ಟ್ರೈಮಿಸ್ಟರ್, ಆವಾಗ ನಾವು ಪೇನ್ ಕಡಿಮೆ ಆಗುವಷ್ಟು ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡ್ತೇವೆ ಅವರಿಗೆ. ಸೊ ಅದು ಆಸ್ ಅ ಪೇಷಂಟ್ ಫಸ್ಟಿಗೆ ಅವ್ರು ಹೇಳಬೇಕು, ನಾನು ಪ್ರೆಗ್ನೆಂಟ್, ನಂದು ಇಷ್ಟನೇ ತಿಂಗಳು ನಡೀತಾ ಉಂಟು, ನಾನು ಈ ಮಾತ್ರೆ ಮೇಲೆ ಇದ್ದೇನೆ.
ಅಂತ ಅವರು ಹೇಳಬೇಕಾಗ್ತದೆ. ಇಲ್ಲಾಂದ್ರೆ ನಮ್ಗದು ಅನ್ಲೆಸ್ ಅಂಡ್ ಅಂಟಿಲ್ ನಾವು ಹೊಟ್ಟೆ ದೊಡ್ಡ ಆಗಿದ್ರೆ ಅದು ವಿ ಡೋಂಟ್ ಕಮ್ ಟು ಗೊತ್ತಾಗೋದಿಲ್ಲ, ಅದೊಂದು ತೊಂದರೆ ಆಗ್ತದೆ. ನಂತರ ಪಶ್ಚಾತ್ತಾಪ ಪಡೋದಕ್ಕಿಂತ ಮೊದಲೇ ಹೇಳಿ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ವೈದ್ಯರಿಗೆ ಕೊಟ್ಟರೆ ಅವರು ಕೂಡ ಯಾವ ರೀತಿಯ ಚಿಕಿತ್ಸೆ ಕೊಡಬೇಕು ಅಂತ ಸುಲಭ ಆಗುತ್ತೆ ಅಂತ ಡಾಕ್ಟರ್ ಸಂಗೀತಾ ನಾಯ್ಕ ಅವರು ಹೇಳ್ತಾ ಇದ್ರು. ಮುಂದಿನದು ಅಂತ ಹೇಳಿದ್ರೆ ಮೇಡಮ್ ಶ್ವಾಸಕೋಶ, ನಾವೀಗ ಮಧುಮೇಹ ಆಯಿತು, ಹಾರ್ಟ್ ಆಯಿತು, ಗರ್ಭಿಣಿಯರ ವಿಷಯ ಆಯಿತು, ಈಗ ಶ್ವಾಸಕೋಶಕ್ಕೆ ಏನಾದರೂ ಕಾಯಿಲೆಗಳು ಬಂದದ್ದು ವಸಡಿಗೆ ಏನಾದರೂ ಸಮಸ್ಯೆ ಅಥವಾ ವಸಡಿನ ಸಮಸ್ಯೆಯಿಂದ ಶ್ವಾಸಕೋಶ ಏನಾದರೂ ಪ್ರಾಬ್ಲಮ್ ಆಗೋದು ಉಂಟಾ? ಹೌದು, ವೈಜ್ಞಾನಿಕ ಸಂಶೋಧನೆ ಪ್ರಕಾರ ನೋಡಿದಾಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶದಲ್ಲಿ ಇರುವ ಅಂಗಗಳಲ್ಲಿ ವಸಡಿನ ಬ್ಯಾಕ್ಟೀರಿಯಾಗಳು ಈಸಿಯಾಗಿ ಹೋಗಿ ಕೂತ್ಕೊಳ್ತವೆ. ಒಂದು ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ ಯೂಶಲಿ ಅಸ್ತಮಾ ಆರ್ ಶ್ವಾಸಕೋಶದ ತೊಂದರೆಗೆ ಅವರು ಯೂಸ್ ಮಾಡುವ ಮದ್ದಿಂದ ಬಾಯಲ್ಲಿ ಇರುವ ಜೊಲ್ಲು, ಲಾಲಾರಸ ಅಂತ ಏನು ಹೇಳ್ತೇವೆ ನಾವು, ಅದರ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಆ ರೀತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಆವಾಗ ನಮ್ಮ ಬಾಯಲ್ಲಿ ಬ್ಯಾಕ್ಟೀರಿಯಾಗಳ ಡೆವಲಪ್ಮೆಂಟ್ ಬಹಳ ಬೇಗ ಆಗ್ತದೆ. ಹೌದಾ? ಹಾಗಾದ ಕೂಡಲೇ ಏನಾಗ್ತದೆ, ಕ್ರಿಮಿ ಬರ್ತದೆ, ಅದಕ್ಕೆ ಅಲ್ಲಿ ಇದ್ದದ್ದು ಆಹಾರ ಉಂಟು, ಆಲ್ರೆಡಿ ನಿಮ್ದು ಗಮ್ಸ್ ಸ್ವೆಲ್ಲಿಂಗ್ ಉಂಟು, ಅದರಿಂದ ಗಮ್ ಪ್ರಾಬ್ಲಮ್ ಈಸಿಯಾಗಿ ಸ್ಪ್ರೆಡ್ ಆಗ್ತದೆ. ಮತ್ತೆ ಹಾಸ್ಪಿಟಲೈಸ್ ಪೇಷಂಟ್ ಬಿಕಾಸ್ ಆಫ್ ಆಸ್ತಮಾ ಆರ್ ಬಿಕಾಸ್ ಆಫ್ COPD, ಆ ಕಾಯಿಲೆಗಳಿಂದ ಇದ್ದವರಲ್ಲಿ ಗಮ್ಸ್ ಪ್ರಾಬ್ಲಮ್ ತುಂಬಾ ಕಾಣ್ತದೆ. ಇಲ್ಲಿ ನಾನು ಮತ್ತೊಂದು ವಿಷಯ ಹೇಳುವುದಂದ್ರೆ ಶ್ವಾಸಕೋಶ ಅಂತ ಹೇಳಿದ್ರೆ ಬೇಸಿಕಲಿ ಸ್ಮೋಕಿಂಗ್ ಕೂಡ ತುಂಬಾ ಕಾಮನ್. ಅದರಲ್ಲಿ ಆಗೋ ತೊಂದರೆಗಳು ಏನು ಅಂತ ಹೇಳಿದ್ರೆ, ಒಂದಂದ್ರೆ ಸ್ಮೋಕರ್ಸ್ ಅಲ್ಲಿ ಯೂಶುವಲಿ ಗಮ್ಸಿಗೆ ಬಾವು ಆಗ್ಲಿ ರಕ್ತ ಬರುವುದಾಗ್ಲಿ ಕಾಣುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಸ್ಮೋಕಿನ ಹೀಟಿನಿಂದ. ಸೊ ಸ್ಮೋಕರ್ಸ್ ತಿಳಿಬಹುದು ನನ್ಗೆ ಏನು ಕಾಯಿಲೆ ಇಲ್ಲ, ನನ್ಗೆ ರಕ್ತನೂ ಬರುವುದಿಲ್ಲ, ನಂದು ಇದರಿಂದ ಬಾವು ಕಾಣುವುದಿಲ್ಲ ಇಲ್ಲ, ಅದು ತಪ್ಪು ಕಲ್ಪನೆ. ನಮ್ದು ಇನ್ಸ್ಟ್ರೂಮೆಂಟ್ ಇಂದ ನಾವು ಚೆಕ್ ಮಾಡಿದಾಗ ಅವ್ರದ್ದು ಗಮ್ಸ್ ಆಲ್ರೆಡಿ ಸಡ್ಲಾಗಿರ್ತದೆ. ಹೌದಾ? ಮತ್ತೆ ಅವರಲ್ಲಿ ಸ್ಟೇನ್ಸ್ ಕೂತ್ಕೊಂಡಾಗ ಅದರಿಂದ ನಾವು ತುಂಬಾ ಸಲ ಅದು ಕ್ಲೀನಿಂಗ್ ಮಾಡಿ ಅದಕ್ಕೆ ಅವರು ಸ್ಟಾಪ್ ಮಾಡೋದಿಲ್ಲ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದು ಪದೇ ಪದೇ ಕ್ಲೀನಿಂಗ್ ಮಾಡಿದ್ರೆ ಅವರಿಗೆ ಸೆನ್ಸಿಟಿವಿಟಿ ಆಗ್ಬಹುದು. ಥರ್ಡ್ ಥಿಂಗ್ ಗುಟ್ಕಾ ಮತ್ತೆ ಇವು ಏನ್ ಮಾಡ್ತಾರೆ ಅಂದ್ರೆ ಅವರು ಪರ್ಟಿಕ್ಯುಲರ್ ಒಂದು ಏರಿಯಾದಲ್ಲಿ ಇಡ್ತಾರೆ, ಒಂದೇ ಗಲ್ಲದ ಅಡಿಯಲ್ಲಿ ಅಥವಾ ತುಟಿಯ ಕೆಳಭಾಗದಲ್ಲಿ ಹಾಗೆ ಇಟ್ಕೊಂಡು ಅದು ಅಭ್ಯಾಸ ಮಾಡ್ಕೊಳ್ತಾರೆ. ಅಲ್ಲೇ ಚೇಂಜಸ್ ಆಗ್ಲಿಕ್ಕೆ ಶುರು ಆಗ್ತದೆ. ಆ ರೀತಿ ಚೇಂಜಸ್ ಆದಾಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಆದ್ರೆ ನಾವು ಅವರಿಗೆ ಹೇಳ್ಬೋದು, ನೀನು ಮಾಡಬೇಡ, ಈ ರೀತಿ ನಿಂದು ಈ ಸೈಡ್ ಇಂದು ಗಮ್ಸ್ ದಪ್ಪ ಆಗಿದೆ ನೋಡು, ಗಲ್ಲ ಒಳಗಡೆ ಮುಟ್ಟಿದ್ರೆ ರಬ್ಬರ್ ಮುಟ್ಟಿದಾಗೆ ಆಗ್ತದೆ, ಸಾಫ್ಟ್ ಇರುವುದೇ ಇಲ್ಲ. ಆ ರೀತಿ ಇದ್ದಾಗ ನಾವು ಅವ್ರಿಗೆ ಹೇಳ್ಬೋದು, ನೋಡು ನೀನು ಇದೇ ರೀತಿ ಮಾಡಿದ್ರೆ ನೆಕ್ಸ್ಟ್ ಬೇಡದಿದ್ದ ಕಾಯಿಲೆ ಆಗ್ತದೆ. ಬೇಡದಿದ್ದ ಕಾಯಿಲೆ ಅಂದ್ರೆ ಯಾವುದು? ಕ್ಯಾನ್ಸರ್. ಬಾಯಲ್ಲಿರುವ ಓರಲ್ ಕ್ಯಾನ್ಸರ್ ಆಗ್ಬೋದು, ಅಥವಾ ಲಂಗಿನ ಸ್ಮೋಕ್ ಇಂದ ಲಂಗ್ ಕ್ಯಾನ್ಸರ್ ಆಗ್ಬೋದು. ಸೊ ನಮ್ಮ ಹತ್ರ ಬಂದ್ರೆ ನಾವು ಸ್ಮೋಕಿಂಗ್ ಸೆಸೇಷನ್ ಕೂಡ ಮಾಡ್ತೇವೆ. ನಮ್ದು ಕಾಲೇಜಲ್ಲೂ ಕೂಡ ಟೊಬ್ಯಾಕೋ ಸೆಸೇಷನ್ ಸೆಂಟರ್ ಅಂತ ಉಂಟು. ಅಲ್ಲಿ ನಾವು ಸ್ಮೋಕಿಂಗ್ ಅವರಿಗೆ ಹೇಗೆ ಬಿಡ್ಲಿಕ್ಕೆ ಈಸಿ, ಯಾವ ರೀತಿ ಪರಿಹಾರ ಉಂಟು, ಏನು ಮಾತ್ರೆ ತಗೊಳ್ಬಹುದು ಅಥವಾ ಹೇಗೆ ಬಿಡಬಹುದು ಅಂತ ನಾವು ಅವರಿಗೆ ಹೆಲ್ಪ್ ಮಾಡ್ತೇವೆ. ಮೇಡಮ್, ಕೊನೆಯದಾಗಿ ವಯಸ್ಸಾದವರಲ್ಲಿ ಅಥವಾ ಹಿರಿಯರಲ್ಲಿ ಅಥವಾ ವೃದ್ಧರಲ್ಲಿ ಕಾಣೋದು ಸಿಗುವಂತ ಈ ವಸಡಿನ ಸಮಸ್ಯೆ ಯಾವುದು ಅಂತ ಹೇಳ್ಬೋದು? ಓಕೆ, ಈಗ ಏನಾಗಿದೆ ಅಂದ್ರೆ ನಮಗೆ ತುಂಬಾ ತರದ ಮೆಡಿಕಲ್ ಫೆಸಿಲಿಟಿಗಳು ಉಂಟು, ಹೆಲ್ತ್ ಸರ್ವಿಸಸ್ ಆರ್ ಈಸಿಲಿ ಅವೈಲೇಬಲ್. ಅದರಿಂದ ನಮ್ಮ ಜನರೇಷನ್ ಅಲ್ಲಿ ವೃದ್ಧಾಪ್ಯ ಜನರೇಷನ್ ಕೂಡ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಉಂಟು. ಸೇಮ್ ಟೈಮಲ್ಲಿ ನಾವು ಅವರಿಗೆ ಓರಲ್ ಕೇರ್ ಕೂಡ ಪ್ರೊವೈಡ್ ಮಾಡಬೇಕು. ಅವರಲ್ಲಿ ಕಾಣುವ ತೊಂದರೆಗಳಂದ್ರೆ ಒಂದಂದ್ರೆ ಹಲ್ಲು ಲೂಸ್ ಆಗಿರುವುದು, ಹಲ್ಲು ಸಡಿಲಾಗಿರುವುದು, ಅದರಿಂದ ಅವರಿಗೆ ಈಸಿಯಾಗಿ ಎಲ್ಲ ಪದಾರ್ಥಗಳು ತಿನ್ಲಿಕ್ಕೆ ಆಗೋದಿಲ್ಲ, ಅಥವಾ ಬಿದ್ದೋದ ಹಲ್ಲುಗಳನ್ನು ಅವ್ರು ರಿಪ್ಲೇಸ್ ಮಾಡೋದಿಲ್ಲ, ಅದರಿಂದ ಫುಡ್ ಈಸಿಲಿಯಾಗಿ ಜೀರ್ಣ ಆಗೋದಿಲ್ಲ. ಅಥವಾ ಸೆನ್ಸಿಟಿವಿಟಿ ಅಂದ್ರೆ ಹಲ್ಲು ಜುಮ್ಗುಡುವಿಕೆ, ಏನು ಹೆಚ್ಚು ತಿಂದರೆ ಜುಮ್ಗುಡುತ್ತೆ. ಅದು ಯಾಕಂತ ಹೇಳಿದ್ರೆ ವಸಡು ಕೆಳಗೆ ಜಾರಿ ಹೋಗ್ತದೆ. ವಸಡು ಒಂದ್ಸಲ ಜಾರಿ ಹೋದ ಕೂಡಲೇ ನಮ್ದು ಒಳಗಡೆ ಲೇಯರ್ ಡೆಂಟಿನ್ ಎಕ್ಸ್ಪೋಸ್ ಆಗ್ತದೆ. ಅದು ಎಕ್ಸ್ಪೋಸ್ ಆದ ಕೂಡಲೇ ಹಲ್ಲಲ್ಲಿ ಜುಮ್ಗುಡ್ಲಿಕ್ಕೆ ಶುರು ಆಗ್ತದೆ. ಈ ರೀತಿ ಜುಮ್ಗುಡ್ ಆದ ಕೂಡಲೇ ಅವ್ರಿಗೆ ನಾರ್ಮಲ್ ವಾಟರ್, ನಿಮ್ದು ರೂಮ್ ಟೆಂಪರೇಚರ್ ನೀರು ಕೂಡ ಕುಡಿಲಿಕ್ಕೆ ಕಷ್ಟ ಆಗ್ತದೆ, ಅದು ಆಗ್ತದೆ. ಅಥವಾ ಈಗ ಲೇಟೆಸ್ಟ್ ಆಗಿ ನೋಡಿದ್ರೆ ಮರೆಗುಳಿತನ, ಅಲ್ಝೈಮರ್ ಡಿಸೀಸ್ ಮತ್ತೆ ವಸಡಿನ ಕಾಯಿಲೆ ಕೂಡ ಇಂಟರ್ ಸಂಬಂಧ ಉಂಟು. ಯಾಕೆಂತ ಹೇಳಿದ್ರೆ ಅವರಿಗೆ ಬ್ರಷ್ ಮಾಡ್ಲಿಕ್ಕೆ ನೆನಪಿರುವುದಿಲ್ಲ. ನಾನು ಫುಡ್ ತಿಂದಾಯ್ತು, ನಾನು ಬ್ರಷ್ ಮಾಡ್ಬೇಕು, ಬೆಳಿಗ್ಗೆ ಎದ್ದ ಕೂಡಲೇ ಬ್ರಷ್ ಎಲ್ಲಿಟ್ಟಿದ್ದೇನೆ ಹೇಳಿ ನೆನಪಿರುವುದಿಲ್ಲ. ಸೊ ಅಂತ ಸಮಯದಲ್ಲಿ ಆಸ್ ಅ ಜನರೇಷನ್, ನಮ್ದು ಯಂಗ್ ಜನರೇಷನ್ ಆದ್ರೆ ನಮ್ದು ಡ್ಯೂಟಿ ಅದು, ಅವರಿಗೆ ಈ ರೀತಿ ಎವ್ರಿ ಟೈಮ್ ಚೆಕಪ್ ಮಾಡಿಸಿ ಹೆಲ್ತ್ ಕೇರ್ ಬಗ್ಗೆ ಹೇಳುವುದು, ಅಲ್ಲಿಂದ ರಿಪ್ಲೇಸ್ಮೆಂಟ್ ಮಾಡುವುದು. ಈಗ ರಿಪ್ಲೇಸ್ಮೆಂಟ್ ಅರ್ಲಿಯರ್ ಅಂದ್ರೆ ನಾವು ಖಾಲಿ ಹಾಕೋದು ತೆಗೆಯುವುದು, ಅಂದ್ರೆ ಹಲ್ ಸೆಟ್ ಹೇಳ್ತಿದ್ವಿ. ಈಗಿನ ಟೆಕ್ನಾಲಜಿಯಲ್ಲಿ ನಾವು ಈಸಿಯಾಗಿ ಇಂಪ್ಲಾಂಟ್ ಅಂತ ಹೇಳ್ತೇವೆ, ಡೆಂಟಲ್ ಇಂಪ್ಲಾಂಟ್. ಅದರಲ್ಲಿ ನಾವು ಡೈರೆಕ್ಟ್ಲಿ ಗಮ್ಸ್ ಅಲ್ಲೇ ಫಿಕ್ಸ್ ಮಾಡ್ತೇವೆ, ಅದು ವಸಡಿನಲ್ಲೇ ಫಿಕ್ಸ್ ಮಾಡ್ತೇವೆ. ಸಣ್ಣ ಇಂಜೆಕ್ಷನ್ ಆಸ್ ಅ ಡೈಲಿ ಪ್ರೊಸೀಜರ್ ಕೊಡ್ತೇವೆ. ಅದ್ರ ಮೇಲೆ ಅವರು ಡೈಲಿ ಹಾಕೋದು ತೆಗೆಯೋದು ಅಗತ್ಯವಿಲ್ಲ. ಅದು ಆ ರೀತಿ ಟ್ರೀಟ್ಮೆಂಟ್ ಪ್ರೊವೈಡ್ ಮಾಡಬಹುದು. ಅದರಿಂದ ಅವ್ರದ್ದು ಹೆಲ್ತ್ ಇಂಪ್ರೂವ್ ಆಗ್ತದೆ, ಪ್ಲಸ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ.
ನಾನು ಕೂಡ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು, ಆ ಕಾನ್ಫಿಡೆನ್ಸ್ ಕೂಡ ಅವರಲ್ಲಿ ಈಸಿಯಾಗಿ ಬಿಲ್ಡ್ ಅಪ್ ಮಾಡಬಹುದು. ನಾವು ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬರ್ತಾ ಇದೆ ಮೇಡಮ್. ಮುಗಿಸುವ ಮೊದಲು ಏನಾದರೂ ವೀಕ್ಷಕರಿಗೆ ಏನಾದರೂ ಕಿವಿ ಮಾತು ಅಥವಾ ಸಂದೇಶ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹೌದು, ಆಸ್ ಅ ಡೆಂಟಿಸ್ಟ್ ನಾನು ಹೇಳಲಿಕ್ಕೆ ಇಷ್ಟಪಡೋದಂದ್ರೆ ನಾವು ದೇಹದ ಎಲ್ಲಾ ಭಾಗಗಳನ್ನು ಎಷ್ಟು ಕೇರ್ ಆಗಿ ಆರೋಗ್ಯದ ಬಗ್ಗೆ ಲಕ್ಷ್ಯ ಕೊಡ್ತೇವೆ, ಹಾಗೆ ನಾವು ಡೆಂಟಲ್ ಅಂದ್ರೆ ವಸಡು ಮತ್ತು ಹಲ್ಲಿನ ರಕ್ಷಣೆಯನ್ನು ಕೂಡ ಮಾಡಬೇಕು. ವರ್ಷಕ್ಕೆ 2 ಸಲ ಆದರೂ ಡೆಂಟಿಸ್ಟ್ ಹತ್ರ ಬಂದು ಕ್ಲೀನಿಂಗ್ ಮಾಡಿಸ್ಕೊಳ್ಳೋದು ಅಥವಾ ಚೆಕಪ್ ಮಾಡ್ಕೊಳ್ಬೇಕು, ಯಾವುದಾದ್ರೂ ಕಾಯಿಲೆ ಉಂಟಾ, ಏನಾದರೂ ಫಿಲ್ಲಿಂಗ್ ಬೇಕಾ ಅಂತ ಹೇಳಬೇಕು, ನೋಡ್ಕೊಳ್ಬೇಕು. ಹಲ್ಲಿನ ಆರೋಗ್ಯ ದೇಹದ ಆರೋಗ್ಯ, ಸೊ ಹಲ್ಲಿನ ರಕ್ಷಣೆ ಇಂದೆಲ್ಲ ನಾಳೆ ಹೇಳೋದಕ್ಕಿಂತ ಹಿಂದೆ ಈಗಲೇ ಶುರು ಮಾಡುವುದು ಉತ್ತಮ. ಒಟ್ಟಿನಲ್ಲಿ ನಮ್ಮ ದೇಹದ ಬೇರೆ ಅಂಗಗಳಿಗೆ ನಾವು ಕೊಡುವಷ್ಟೇ ಮಹತ್ವವನ್ನು ದಯವಿಟ್ಟು ತಾವು ವಸಡಿಗೆ ಅಥವಾ ದಂತಗಳಿಗೆ ಅಥವಾ ಬಾಯಿಯ ಒಳಗಿನ ಆರೋಗ್ಯಕ್ಕೆ ಕೊಟ್ಟರೆ ಅದು ಇಡೀ ದೇಹವನ್ನು ಕಾಪಾಡಲಿಕ್ಕೆ ಅಥವಾ ದೇಹದ ಮೇಲೆ ಪರಿಣಾಮ ಬೀರುವುದನ್ನು ತಡೆಯಲಿಕ್ಕೆ ಶಕ್ತವಾಗುತ್ತೆ. ದೇಹದ ಆರೋಗ್ಯ ಬಾಯಿಯ ಆರೋಗ್ಯ ಎರಡೂ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಕೇವಲ ನಾವು ಬೇರೆ ಕಾಯಿಲೆಗಳು ಬಂದಾಗ ವೈದ್ಯರಿಗೆ ಹೇಗೆ ಓಡಿ ಹೋಗ್ತೇವೋ ಹಾಗೆ ನಾವು ಬಾಯಿಯೊಳಗೆ ನಮಗೆ ಕಾಯಿಲೆಗಳು ಬರ್ತಾ ಇವೆ ಎನ್ನುವಂಥ ಲಕ್ಷಣಗಳು ಕಂಡು ಬಂದಾಗಲೇ ನಾವು ಕೂಡಲೇ ವೈದ್ಯರ ಹತ್ರ ಹೋದರೆ ಮುಂದಾಗುವಂಥ ದೊಡ್ಡ ತೊಂದರೆಗಳನ್ನು ಅಲ್ಲಿಯೇ ತಡಿಬಹುದು ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದು ಈ ಅರ್ಧ ಗಂಟೆಯ ಅವಧಿಯಲ್ಲಿ ನಮಗೆ ವಸಡಿನ ಮಹತ್ವ ಮತ್ತು ಯಾವ ರೀತಿಯಲ್ಲಿ ವಸಡು ಆರೋಗ್ಯಕರವಾಗಿದ್ದರೆ ದೇಹಕ್ಕೆ ಬೇರೆ ಭಾಗಗಳು ಆರೋಗ್ಯಕರವಾಗಿರುತ್ತೆ ಅಥವಾ ದೇಹದ ಬೇರೆ ಭಾಗಗಳಿಗೆ ಬರುವಂಥ ಕಾಯಿಲೆಗಳಿಂದ ವಸಡು ಎಷ್ಟರ ಮಟ್ಟಿಗೆ ತೊಂದರೆಗೆ ಒಳಗಾಗುತ್ತೆ ಈ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟಿರುವಂಥ ಡಾಕ್ಟರ್ ಸಂಗೀತಾ ನಾಯಕ್ ಅವರಿಗೆ ನಮ್ಮ ಟಿವಿಯ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಆತ್ಮೀಯವಾಗಿರುವಂಥ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತಿನ ಹಲೋ ಇಂಡಿಯಾ ಕಾರ್ಯಕ್ರಮ. ಮುಂದಿನ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಅರ್ಪಿಸುವಂಥ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.